Brahma
Durga
ಮಂಗಳೂರಿನ ಈ ಜಪ್ಪಿನಮೊಗರಿನ ಈ ಒಂದು ಪ್ರದೇಶದಲ್ಲಿ ಕಳೆದ 75 ವರ್ಷಗಳಿಂದ ಧಾರ್ಮಿಕವಾಗಿ ಆದಿಮಹೇಶ್ವರಿ ಭಜನಾ ಮಂದಿರದ ಮುಖಾಂತರ ಈ ಪರಿಸರದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಎಲ್ಲರಲ್ಲಿ ಮೂಡಿಸುವುದರ ಮುಖಾಂತರ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ನಿರಂತರವಾಗಿ ಸಮಾಜಮುಖಿಯಾದ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರುವಂಥ, ವಿಶೇಷವಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಹಿಂದಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ಕ್ರಿಕೆಟ್ ತಂಡ ಕೂಡ ಈ ಒಂದು ಆದಿಮಹೇಶ್ವರಿ ಕ್ರಿಕೆಟ್ ತಂಡ ಅಂತ ಕೂಡ ಗುರುತಿಸಿಕೊಂಡಂಥ ಒಂದು ಸಂಸ್ಥೆ, ಧಾರ್ಮಿಕ ಕ್ಷೇತ್ರ. ಇವತ್ತು 75ರ ಈ ಒಂದು ಸಂಭ್ರಮದಲ್ಲಿ 8 ದಿನಗಳ ಅಖಂಡ ಭಜನೆಯನ್ನು ಮಾಡುವುದರ ಮುಖಾಂತರ ವಿವಿಧ ಊರಿನ ಹಲವು ಭಜನಾ ಮಂದಿರಗಳಿಂದ ಭಜಕರು ಬಂದು ಭಜನೆ ಮಾಡುವುದರ ಮುಖಾಂತರ ಈ ಪರಿಸರದಲ್ಲಿ ಭಜನೆ ಜಾಗೃತಿಯ ಜೊತೆಗೆ ಧಾರ್ಮಿಕವಾಗಿ ದೇವರ ನಂಬಿಕೆಗೆ ಹೆಚ್ಚು ಹೆಚ್ಚು ಶಕ್ತಿ ಕೊಡುವಂಥ ಕೆಲಸವನ್ನು ಆದಿಮಹೇಶ್ವರಿ ಭಜನಾ ಮಂದಿರದ ಮುಖಾಂತರ ನಡೀತಾ ಉಂಟು. ಇವತ್ತು ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಇದೊಂದು ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಇಂಥ ಒಂದು ಭಜನಾ ಮಂದಿರವನ್ನು ಅಭಿವೃದ್ಧಿ ಮಾಡುವ ಮುಖಾಂತರ ನಮ್ಮ ಎಲ್ಲ ಹಿರಿಯರು ಇದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ದಿನನಿತ್ಯ ನಿರಂತರವಾಗಿ ಭಜನಾ ಮಂದಿರದಲ್ಲಿ ಅನ್ನದಾನದ ಜೊತೆಗೆ ಪ್ರಸಾದ ವಿತರಣೆಯನ್ನು ಎಲ್ಲ ವ್ಯವಸ್ಥೆಯನ್ನು ಈ ಒಂದು ಭಜನಾ ಮಂದಿರದ ವ್ಯವಸ್ಥಾಪಕರು ಮಾಡ್ತಾ ಇದ್ದಾರೆ. ಈ ಒಂದು ಭಜನೆ, ಅಖಂಡ ಭಜನೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ, ಹೆಚ್ಚು ಹೆಚ್ಚು ತಂಡಗಳು ಭಾಗವಹಿಸಿ ಭಜಕರ ಸಂಖ್ಯೆ ಕೂಡ ಜಾಸ್ತಿ ಆಗಲಿ. ನಮ್ಮ ಊರಿನಲ್ಲಿ ಭಜನೆಯಿಂದ ಸಮಾಜದ ಸುಸ್ಥಿತಿಗೆ ಎಲ್ಲವೂ ಒಳ್ಳೆಯ ಕಾರಣಕ್ಕೆ ಇದೊಂದು ಒಳ್ಳೆಯ ಅವಕಾಶ ಆಗಲಿ. ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಈ ಭಜನೆಯಿಂದ ಪ್ರೇರಿತರಾಗಿ ಮುಂದಿನ ದಿನಗಳಲ್ಲಿ ಭಜನಾ ಮಂದಿರವು ಶಕ್ತಿಶಾಲಿಯಾಗಿ ಧಾರ್ಮಿಕ ಭಾವನೆಗಳನ್ನು ಮೂಡಿಸುವಂಥ ಒಂದು ಕೇಂದ್ರ ಆದಿಮಹೇಶ್ವರಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭವನ್ನು ಹಾರೈಸ್ತೇನೆ. ಆದಿಮಹೇಶ್ವರಿ ಭಜನಾ ಮಂದಿರ
ತನ್ನ 75ನೆಯ ಒಂದು ಅಮೃತ ಮಹೋತ್ಸವದ ಒಂದು ಕಾಲಘಟ್ಟದಲ್ಲಿದೆ. ಇದರ ಪ್ರಯುಕ್ತ ಅಖಂಡ ಭಜನಾ ಸಪ್ತಾಹದ ಕಾರ್ಯಕ್ರಮವು ಈಗಾಗಲೇ ಪ್ರಾರಂಭವಾಗಿದ್ದು ಇದೇ ತಿಂಗಳ 26ರ ಮುಂಜಾನೆ ಇದರ ಸಪ್ತಾಹನೂ ಕೂಡ ಕೈಗೊಳ್ಳಲಿಕ್ಕಿದೆ. ಈಗಾಗಲೇ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವು ನಡೀತಾ ಇದ್ದು ಸಾಕಷ್ಟು ಭಕ್ತಾದಿಗಳು, ಅದರಲ್ಲೂ ಕೂಡ ವಿಶೇಷವಾಗಿ ನಗರದ ಈ ಜಿಲ್ಲೆಯ ವಿವಿಧ ಭಜನಾ ಮಂಡಳಿಗಳು ಇಲ್ಲಿ ಬಂದು ಇಲ್ಲಿ ಭಜನೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನು ನೀಡಿದ್ದಾರೆ. ಆದಿಮಹೇಶ್ವರಿ ಭಜನಾ ಮಂದಿರ, ಮಹಾಕಾಳಿ ಪಡಪು, ಮಾರ್ಗನ್ಸ್ ಗೇಟ್, ಮಂಗಳಾದೇವಿ ಪರಿಸರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡುತ್ತಾ ಬಂದು ಈ ಭಾಗದ ಭಕ್ತಾದಿಗಳಿರ್ಬೋದು, ಈ ಭಾಗದ ಪರಿಸರದ ನಾಗರಿಕರ ವಿಶ್ವಾಸವನ್ನು ಗಳಿಸುವ ಮೂಲಕ ಒಂದು ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಈ ಕಾರ್ಯಕ್ರಮವನ್ನು ಅಖಂಡ ಭಜನಾ ಸಪ್ತಾಹದ ಕಾರ್ಯಕ್ರಮವನ್ನು ಈ ಭಾಗದ ಉದ್ಯಮಿಗಳಾದಂಥ ಗೌರವಾನ್ವಿತ ನಮ್ಮ ಸತೀಶ್ ಕರ್ಕೇರವರ ಒಂದು ದಿವ್ಯಾಸ್ತದಿಂದ ಪ್ರಾರಂಭಗೊಂಡಿದ್ದು ಸಾಕಷ್ಟು ದಾನಿಗಳಿರ್ಬೋದು, ಇಲ್ಲಿಯ ಭಕ್ತಾದಿಗಳು ಇದಕ್ಕೆ ಕೈಜೋಡಿಸಿರುವುದು ಭಾಳ ಸಂತಸದ ವಿಚಾರ. ಹಾಗಾಗಿ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಕೂಡ ಅದೇ ಪ್ರಮಾಣದಲ್ಲಿ ಬಂದು ಇಲ್ಲಿ ನಡೆಯುವಂತಹ ಅನ್ನ ಸಂತರ್ಪಣೆಯ ಒಂದು ಪ್ರಸಾದವನ್ನು ಸೇವಿಸುವ ಮೂಲಕ ಪಾವನರಾಗಿದ್ದಾರೆ ಎನ್ನುವಂಥದ್ದು ಸಂತೋಷದ ವಿಚಾರ. ಇನ್ನೂ ಕೂಡ ಈ ಭಾಗದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಭಜನಾ ಮಂಡಳಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳು ಕೈಜೋಡಿಸಲಿ ಎನ್ನುವಂತಹ ಆರೈಕೆಯೊಂದಿಗೆ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಆದಿಮಹೇಶ್ವರಿ ದೇವಸ್ಥಾನ ಜಪ್ಪು ಮಹಾಕಾಳಿ ಪಡಪು ಇಲ್ಲಿಯ ಒಂದು 75 ವರ್ಷನೇ ವಾರ್ಷಿಕೋತ್ಸವ, ಅಂದರೆ ಸುಮಾರು 70 ವರ್ಷ ಹಿಂದೆ ಆರಂಭವಾದಂಥ ಈ ಮಹಾಕಾಳಿ ಪಡಪಿನ ಆದಿಮಹೇಶ್ವರಿ ಟೆಂಪಲ್ ಈ ವರ್ಷ 75 ವರ್ಷಕ್ಕೆ ಕಾಲಿಡುತ್ತದೆ. ಈ ಸಂದರ್ಭದಲ್ಲಿ ಅಖಂಡ ಭಜನೆ ಅಂದರೆ ಒಂದು ಮೊನ್ನೆ ಸೋಮವಾರ ಬೆಳಿಗ್ಗೆ 6:20ಕ್ಕೆ ಸೂರ್ಯ ಉದಯೋತ್ಸವದಲ್ಲಿ ಒಂದು ಭಜನೋತ್ಸವ ಪ್ರಾರಂಭವಾಗಿ ಬರುವ ಸೋಮವಾರ ಬೆಳಿಗ್ಗೆ ಮಂಗಲ ಆಡುತ್ತೇವೆ. ಈ ಅಖಂಡ ಭಜನೆಗೆ ಊರ ಪರವರ ಎಲ್ಲರ ಸಹಕಾರ ಮುಖ್ಯ. ತಾವುಗಳು ಇಲ್ಲಿಯ ಆಸುಪಾಸಿನ ಎಲ್ಲ ಜನರು ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ ಒಂದು ಪೂಜೆ, ಬೆಳಿಗ್ಗೆ 7 ಗಂಟೆಗೆ ಪೂಜೆ, ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಾರ್ರವರು ಇಲ್ಲಿಗೆ ಬಂದು ಈ ಪೂಜೆ ಪಾಲ್ಗೊಂಡರು. ಅದೇ ರೀತಿ ನಮ್ಮ ಪ್ರೇಮಾನಂದ ಶೆಟ್ಟಿ ಮಾಜಿ ಪೌರವರು, ಅದೇ ರೀತಿ ನಮ್ಮ ಸ್ಥಳೀಯ ಕಾರ್ಪೊರೇಟರಾದ ಶೈಲೇಶ್ ಶೆಟ್ಟಿ ಹಾಗೂ ಭಾನುಮತಿ ಅಕ್ಕ, ಹಾಗೆ ನಮ್ಮ ಅಧ್ಯಕ್ಷರಾದ ದಿನೇಶ್ ಕರ್ಕೇರ ಹಾಗೂ ಈ ಅಖಂಡ ಭಜನಾ ರೂವಾರಿಯಾದ ಬಾಲಕೃಷ್ಣ ಅವರು ಇಲ್ಲಿದ್ದಾರೆ. ಎಲ್ಲರಿಗೂ ವಂದನಾಗಿ ಇನ್ನು ಬರುವ ಸೋಮವಾರ ಬೆಳಿಗ್ಗೆ ವಿಜೃಂಭಣೆಯಿಂದ ನಾವು ಭಜನಾ ಅಂತ್ಯ ಸಮಾಪನೆಗೊಳ್ಳಲಿದೆ. ಎಲ್ಲರೂ ಈ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಅನ್ನದಾನ, ಹಾಗೆ ರಾತ್ರಿ ಅನ್ನದಾನ, ಅದೇ ರೀತಿ ನಿರಂತರ ಉಪಹಾರ ಇದೆ. ಅದೇ ರೀತಿ 72 ಭಜನಾ ಬಂದಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಕಳೆದ ಸೋಮವಾರ ನಮ್ಮ ದೇವಸ್ಥಾನಕ್ಕೆ ಹಿತೈಷಿಯಾದ ಹಲವಾರು ರೀತಿಯ ಸಹಕಾರ ನೀಡುತ್ತಿರುವ ಸನ್ಮಾನ್ಯ ಶ್ರೀ ಸತೀಶ್ ಕರ್ಕೇರ ಹಾಗೂ ಶ್ರೀಮತಿ ಹೇಮಲತಾ ಕರ್ಕೇರ ಇವರಿಂದ ದೀಪ ಬೆಳಗಿಸಿ ಸೋಮವಾರ ಭಜನೆ ಪ್ರಾರಂಭವಾಗಿರುತ್ತದೆ. ಇವತ್ತಿನವರೆಗೆ 43 ಭಜನಾ ಮಂಡಳಿಗಳು ಭಾಗವಹಿಸಿದ್ದು ಇನ್ನೂ 39 ತಂಡಗಳು ಭಾಗವಹಿಸಲಿದೆ. ಹೆಚ್ಚಿನ ಜನರು ಫಲಾಹಾರ ಹಾಗೂ ಅನ್ನದಾನವನ್ನು ಸೇವಿಸಿ ಸಹಕಾರ ನೀಡುತ್ತಿದ್ದಾರೆ. ಅದೇ ರೀತಿ ಇನ್ನು ಮುಂದೆಯೂ ಸೋಮವಾರ ತನಕ ಪ್ರತಿಯೊಬ್ಬರು ನಮಗೆ ಸಹಕಾರ ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ.
ರೂಪಗಳೇ